rituals, invited guests, parents, teachers, and my dear friends. We are your hosts for the evening and we are thrilled to be with you today. Our cultural program this evening is a certain spectacle bound to take you on a journey across the rich tapestry that is our diverse culture. Dear audience, you will yourself discover as the colors of this event embellish us all together. Today you will witness some great dancers, some great talent. So let's gear up for a beautiful start of the show. ಸಂಜೆಯ ಶುಭ ನಮನಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಹೊತ್ತ ಮಣ್ಣು ಸ್ವರ್ಗಕ್ಕಿಂತಲೂ ಮಿಗಿಲು. ನಮ್ಮ ಭರತ ಭೂಮಿ ಸಾಂಸ್ಕೃತಿಕ ವೈವಿಧ್ಯತೆಗಳ ತವರು. ನಮ್ಮ ನೆಲದ ಸಾಂಸ್ಕೃತಿಕ ಸತ್ವವನ್ನು ವಿವಿಧ ಕಲಾ ಪ್ರದರ್ಶನಗಳ ಮೂಲಕ ಅಭಿವ್ಯಕ್ತಿಗೊಳಿಸುವ ಈ ಸುಂದರ ಸಂಧ್ಯಾಕಾಲದಿ ನಮ್ಮ ಸಹೃದಯ ಪ್ರೇಕ್ಷಕರನ್ನು ನಮ್ಮ ಕಾಲೇಜಿನ ವಾರ್ಷಿಕ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳ ರಸದೌತಣ ಇದೀಗ ತಮಗಾಗಿ. ಜನಪದ ಕಲೆಗಳು ನಮ್ಮ ಉಸಿರು. ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುವ ಜನಪದ ಕಲೆಗೆ ಎಂದಿಗೂ ಸಾವಿಲ್ಲ. ಜನಪದರು ಅಕ್ಷರಸ್ಥರಲ್ಲ, ಆದರೆ ಸಂಸ್ಕಾರವಂತರು. ಸಮಾಜವನ್ನು ಕಟ್ಟುವ ಕ್ರಿಯೆಯಲ್ಲಿ ತೊಡಗಿಸಿಕೊಂಡ ಇವರು ಕೆಡುವುದನ್ನು ಕನಸಲ್ಲೂ ಕಾಣದವರು. ಇವರು ಬದುಕಿಗಾಗಿ ಬರೆದವರಲ್ಲ, ಬದುಕನ್ನೇ ಬರೆದವರು. ತಮ್ಮ ಬದುಕಿನ ನೋವು ನಲಿವು, ಸುಖ ದುಃಖ, ಪ್ರೀತಿ ವಾತ್ಸಲ್ಯ, ಆಚಾರ ವಿಚಾರ, ನಂಬಿಕೆಗಳನ್ನು ಹಾಡು ನೃತ್ಯದ ಮೂಲಕ ಕಟ್ಟಿಕೊಟ್ಟ ಜನಪದರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಜನಪದ ಕಲೆಗೆ ಜೀವ ತುಂಬುವ ನಿಟ್ಟಿನಲ್ಲಿ ಕರ್ನಾಟಕದಾದ್ಯಂತ ಜನಪ್ರಿಯವಾಗಿರುವ ನಮ್ಮ ಸಂಸ್ಕೃತಿಯ ಅನನ್ಯತೆಯ ಪ್ರತಿಬಿಂಬವಾಗಿರುವ ಕೋಲಾಟದ ಒಂದು ವಿಶಿಷ್ಟ ಪ್ರಕಾರ ಜಡೆ ಕೋಲಾಟ ಇದೀಗ ತಮ್ಮ ಮುಂದೆ. घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लू घल्लेनु दाव ದೋಸ್ತಿ घल्लू घल्लेनु दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಕ್ಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ರೊಟ್ಟಿ
ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನುತ್ತಾ ದೋಸ್ತಿ, ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ. ಗ್ರಾಮ ಫೋನಿನ ಗಾನ ಚಂದ, ಟಮಟೆಯ ತಾಳ ಚಂದ, ಮಟ್ಟಾದ ಗಾಡಿ ಮಾಡೋ ಜಗಳ ಚಂದ, ಕತ್ತು ತಿನ್ನುವ ಕೋಳಿ ಚಂದ, ಹಳ್ಳ ಬಟ್ಟಿಯ ಸೇಂದಿ ಚಂದ, ಹಳ್ಳದ ಏಡಿಕಾಯಿ ಚಂದ ಚಂದ. ಅಜ್ಜ ಅಜ್ಜಿ ಕಳ್ಳ ನೋಟ, ಸಂದುಗೊಂದಿ ಪ್ರೀತಿ ಪಾಠ, ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ. ಗಲ್ಲು ಗಲ್ಲೆನುತ್ತಾ ದೋಸ್ತಿ, ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನುತ್ತಾ ದೋಸ್ತಿ, ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾ. ಕೈಯ ಚಂದ ದೋಸ್ತಿ, ಕಲ್ಲು ಕಲ್ಲೆನುತ್ತಾ ಗೆಜ್ಜೆ, ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಕಲ್ಲು ಕಲ್ಲೆನುತ್ತಾ ಗೆಜ್ಜೆ. ಕೈಯ ಚಂದ ದೋಸ್ತಿ, ಕಲ್ಲು ಕಲ್ಲೆನುತ್ತಾ. I'm speechless. It was an amazing performance, the most beautiful and most expressive dance form. They have given meaning to every word with their art. St. Sebastian Composite Pre-University College was started on 17th of July 2001 under the management of the Catholic Board of Education Society of Mangalore Diocese. The government of Karnataka upgraded the college St. Sebastian High School into Pre-University College and granted to start up University College with arts, commerce and science combinations. The Pre-University College has created a name in the field of education and rendered education to the poor and backward classes one of Mangalore South region and neighboring Kasaragod district. We are proud to announce that today St. Sebastian Pre-University College has grown into a large family of 677 students. St. Sebastian Pre-University College seeks to establish a congenital environment in which those of diverse culture, backgrounds and religious beliefs can participate in the community in a spirit of cooperation and mutual respect. Recovery from addiction, whether it is alcohol, drug or any addiction, can be one of the most challenging journeys of your life. Recovery is a daily battle requiring focus, determination, support and hope. The only person you're destined to become is the person you decide to be, says Ralph Waldo Emerson. Here is a thematic dance performance
with a note on drug abuse. हेलो, हाँ बेटा पहुँच गए ना कॉलेज पे? हाँ माँ, एक्चुअली मेरा क्लास स्टार्ट होने वाला है, बाद में कॉल करता हूँ। कोई कोई आंखों में जो मीठे मीठे सपने, क्या ये दिल करे, पहले पहले दिन की ये नई नई सुबह, आओ चल करे, हमको चबाते जाए, सबको बताते जाए अपनी हसरतें, यार मत भूले जगह है ये बड़ी कुल, सुनो सुनो जरा लेट मी से, भूलेंगे हमको नहीं, सोचेंगे हम भी कभी, स्कूल के ये दिन सभी आएंगे ना, ना 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 ना, सीखेंगे हम यही है क्या गलत क्या सही, स्कूल के ये दिन सभी आएंगे ना, ना 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 ना, आएंगे ना। हेलो, कैसे हो तुम? तुमसे बात करके बहुत दिन हो गए थे ना। हाँ माँ, मैं ठीक हूँ। और तेरा पढ़ाई कैसे चल रही है? पढ़ाई तो चल रही है माँ। और तेरा दोस्त? दोस्त हाँ बन गए माँ। जो उठेगा धड़ से कटेगा, कहाँ पे जीतेगा कहाँ पे बचेगा, तो गिरेगा गिरा तो चिरेगा, छिपा तो मिलेगा मिला तो मारेगा, जाग भाग भाग बच सके तो बच ले आज, भी है ये सलसला है, पूरे जोर पर चला है, किस्मत में जो लड़ा है, कौन रह सका खड़ा है, सबसे अटल सबसे प्रबल शस्त्र रचित रक्त चरित सबसे प्रबल शस्त्र रचित रक्त चरित dream of night, a dream of day, a dream of watching it fade away. Feel me once, feel me twice, feel me more, what you do aside. You better keep running if you want to survive, 'cause every night I dream of watching you बेजुबां सा ये जहां है, खुशी के पल कहाँ ढूंढूं, बेनिशां सा वक्त भी यहाँ है, जाने कितने लोगों पे गिले हैं, जिंदगी से कई फासले हैं, बस जीते हैं सपने की आंखों में
भेजी थी दुआ वो जाके आसमां से यूं टकरा गई कि आ गई है लौट के सदा। ಜ್ಞಾನದೊಂದಿಗೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಅವಕಾಶ ನೀಡುವ ವಿದ್ಯಾರ್ಥಿ ಜೀವನ ಒಂದು ಸುವರ್ಣಮಯ ಕಾಲಘಟ್ಟ. ಯೌವನ ದುಡಿದು ದಣಿಯುವ ಕಾಲ. ಮಾದಕ ವಸ್ತುಗಳ ದಾಸರಾಗಿ ಯುವ ಜನತೆ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳಬಾರದೆಂಬ ಕಳಕಳಿಯಿಂದ ನೃತ್ಯವನ್ನು ಪ್ರಸ್ತುತಪಡಿಸಿದ ಕಲಾವಿದರೆಲ್ಲರಿಗೂ ಹೃದಯಾಂತರಾಳದ ಧನ್ಯವಾದಗಳು. ಮಣ್ಣಿನ ಇಟ್ಟಿಗೆ ಒಂದೇ ಗೇಣಿನದ್ದಾದರೂ ಸಾವಿರಾರು ಇಟ್ಟಿಗೆಗಳು ಕೂಡಿದಾಗ ಒಂದು ಸುಂದರವಾದ ಸೌಧ ನಿರ್ಮಾಣವಾಗುತ್ತದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಠ್ಯೇತರ ವಿಷಯಗಳೆರಡರಲ್ಲೂ ಸದಾ ಮುಂದು. ಅವರು ಪಡೆದ ಅಂಕಗಳು ಅವರ ಕಲಿಕಾ ಸಾಮರ್ಥ್ಯದ ಪ್ರತಿಬಿಂಬವಾದರೆ ಇದೀಗ ನಾವು ತೋರಿಸುವ ಮಾನವ ನಿರ್ಮಿತ ಪಿರಮಿಡ್ಡು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಗೆ ಕೈಗನ್ನಡಿ. ಇದೀಗ ಈ ಅದ್ಭುತ ಪ್ರದರ್ಶನ ತಮಗಾಗಿ. सबके लिए जगह दिल में हो. Open your heart and spread your love to the world, 'cause we're all the same. Let there be peace, let there be faith. अब मेरे संग कहो.
let's light it up until our hearts catch fire. Then show the world a burning light that never shines so bright. We'll find a way to keep the cold night from breaking in over the walls into the wild side. The hunger satisfied. We're burning up. We might as well be lovers on the sun. Oh, we might as well be lovers on the sun. We might as well be lovers on the sun.
ಪ್ರದರ್ಶನದ ಮೂಲಕ ಪ್ರೇಕ್ಷಕರ ಮನಸೂರೆಗೊಂಡ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. My heroes are those who risk their lives for every day to protect our world, to make a better place. Police, firefighter and members of our armed forces, says Sydney Sheldon. As a police officer, you will need honesty, confidence, social awareness and a responsible attitude. These are the skills we see in our Karnataka State Police. The Karnataka State Police are ranked first for justice delivered in India. ಪೊಲೀಸ್ ಪದ ಕಿವಿಗೆ ಬಿದ್ದಡನೆ ಎಳೆಯ ಮಕ್ಕಳ ಕಣ್ಣಲ್ಲಿ ಅದೇನೋ ಮಿಂಚು, ಮೈಯಲ್ಲಿ ಹುರುಪು, ಉತ್ಸಾಹ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರು ಒಂದು ಕಾಲದಲ್ಲಿ ತಾವು ಪೊಲೀಸರಾಗಬೇಕೆಂಬ ಕನಸು ಕಂಡವರೇ. ಶಿಸ್ತಿನ ಸಿಪಾಯಿಗಳೆನಿಸಿರುವ ಪೊಲೀಸರು ಸಮಾಜದಲ್ಲಿ ಬಹುಮುಖಿ ಪಾತ್ರವನ್ನು ನಿರ್ವಹಿಸುವವರು. ನಾಡಿನ ಶಾಂತಿ ಸುಭದ್ರತೆಯನ್ನೇ ಧ್ಯೇಯವಾಗಿಟ್ಟುಕೊಂಡಿರುವ ಪೊಲೀಸರು ಹಗಲಿರಲಿ ಇರುಳಿರಲಿ, ಚಳಿ ಮಳೆ ಬಿರು ಬೇಸಿಗೆ ಇರಲಿ, ಹಬ್ಬ ಹರಿದಿನಗಳಿರಲಿ, ವೈಯಕ್ತಿಕ ಸಮಸ್ಯೆ ಜವಾಬ್ದಾರಿಗಳು ಸಾವಿರವಿರಲಿ, ಅವೆಲ್ಲವನ್ನು ಲೆಕ್ಕಿಸದೆ ತಾಯ್ನಾಡಿನ ರಕ್ಷಣೆಗೆ ಕಟಿಬದ್ಧರಾಗಿ ನಿಂತು ಬಿಡುತ್ತಾರೆ. ತ್ಯಾಗದ ಪ್ರತಿರೂಪವಾಗಿರುವ ಆರಕ್ಷಕರಿಗೆ ಗೌರವ ಸಲ್ಲಿಸುವ ನಮ್ಮದೊಂದು ಸಣ್ಣ ಪ್ರಯತ್ನ ಇದೀಗ ತಮ್ಮ ಮುಂದೆ. Hello, Sangliana here. ಸೈಲೆಂಟ್ ಆಗಿದೆ ಅಂತ ಮಾತ್ರಕ್ಕೆ ಸುಸ್ತಾಗಿದೆ ಅಂತ ಅರ್ಥ ಅಲ್ಲ, ಬೇಟೆ ಆಡಕ್ಕೆ ರೆಡಿ ಆಗಿದೆ ಅಂತ. ಪರ್ಚೇಸ್ ಆಗಿ ಪಾರ್ಸಲ್ ಆಗೋಕೆ ನಾನೇನು ಆರ್ಡಿನರಿ ಪರ್ಸನ್ ಅಲ್ಲ. ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ ಗಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸರ್. Saranta
A big salute to our police officers for helping to maintain law and order. A heartfelt thanks goes out to real life heroes, also known as police officers, who keep them cool despite their intense pressure to keep the public safe. ಮಾತು ಕಾರ್ಯಕ್ಕೆ ಪ್ರೇರಣೆಯಾದರೆ ಮೌನ ಪ್ರತ್ಯಕ್ಷ ಕಾರ್ಯವಲ್ಲವೇ ಎಂದಿದ್ದಾರೆ ಮಹಾತ್ಮರು. ಮಾನವನ ನಾಟಕೀಯ ಅಭಿವ್ಯಕ್ತಿಗಳಲ್ಲಿ ಅತ್ಯಂತ ಪ್ರಾಚೀನ ರೂಪ ಮೂಕಾಭಿನಯ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತುಂಬು ಉತ್ಸಾಹದಿಂದ ಸಮಾಜಕ್ಕೆ ಅತ್ಯುತ್ತಮ ಸಂದೇಶವನ್ನು ತಮ್ಮ ಮೂಕಾಭಿನಯದ ಮೂಲಕ ರವಾನಿಸಲಿದ್ದಾರೆ. ನೋಡಿ, ಆನಂದಿಸಿ.
बंदरी पिक्चर तोर्ತೀನಿ Black color, wow. Orange, wow, wow, wow. Magenta color, oh my god, wow. And my beautiful color, purple, purple. So beautiful, so elegant, just looking like a wow. ಇವತ್ತೇನ್ ಡೇ ಸಂಡೇ ಅಮ್ಮ ಮದರ್ಸ್ ಡೇ ಏರಿಯಲ್ಲಿ ಇರೋರೆಲ್ಲ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದಾರೆ ನೀನ್ ಯಾಕೋ ಹಾಕನೆ ಬಿಡಮ್ಮ ಯಾವ ಫೋಟೋ ಹಾಕ್ತಿದ್ಯಾ ಇದು ನೆಕ್ಲೆಸ್ ಇರೋದು ಹಾಕು ಅಕ್ಕಪಕ್ಕದವರೆಲ್ಲ ನೋಡಿ ಹೊಟ್ಟೆ ಹುರ್ಕೋಬೇಕು ಕೆಳಗೆ ತಾಯಿನೇ ದೇವ್ರು ಅಂತ ಹಾಕು 2 ಹಾರ್ಟು ಕೆಂಪು ಏನ್ ಹಂಗ್ ನೋಡ್ತೀಯಾ ದಿನಕ್ಕೆ 4 ಸಲ ತೊಳ್ದಿಲ್ವಾ हे प्रभु हे हरि राम कृष्ण जगन्नाथ प्रेमानंद ये क्या हुआ A lovely performance. The message conveyed through a mime presentation on the misuse has definitely reached our audience. We dance for laughter, we dance for tears, we dance for madness, we dance for fears. We are the dancers, we create dreams. Yes, our next performance is super rocking, super cool. Please welcome our boys and girls for a filmy dance show with a huge round of applause. They will set the stage on fire. झमाझम नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे पापा पीपनी पे आजा नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा जहां बेथलपुर मां सुन ले ओ छोरियां झूमे नगरिया जब जब ये घूमे कमरी यार तारी कमरिया तारी कमरिया बेथलपुर मां सुन ले ओ छोरियां झूमे नगरिया जब जब ये घूमे
कमरिया तारी कमरिया कमरिया तारी कमरिया Swat रे लड़क भड़क बंदा हो खलक तलक बंदा हो फिकर फिकर जिंदा हो बंदा हो जिंदा हो तबड़ तोड़क बंदा हो खलक तलक बंदा हो सबर शिकर जिंदा हो बंदा हो जिंदा हो धड़पन रंगारे धड़कन अंगारे तन मन गंगारे जिंदा बंदा हो अरे तन मन गंगारे जिंदा बंदा हो के जोड़ा लाल कलर का तूने बजाया खूब तहलका माय गॉड तू लगती है जैसे स्विमिंग पूल में फूल कमल का चल दिखा जरा जो तेरा डांस मूव है सुन जरा मस्त ग्रूव है मामला फूल प्रूफ है सोनिए दिल पे गिरी एक जोर की बिजली लौंग का तेरे जब लिश्कारा चमका 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 शो मी द ठुमका 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 show me the ठुमका ठुमका पौने 3 हाइट है लूज कैरेक्टर पैंट टाइट है पुत्र वैसे वाले डैड का हर दिन तेरा फ्राइडे नाइट है चल दिखा जरा जो तेरा डांस मूव है काहे का एटीट्यूड है स्वाग ये झूठ मूठ है खोते या फिरते मेरे लेफ्ट राइट सुन तेरे जैसे लाख फलाना ठुमका 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 शो मी द ठुमका दा 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 ठुमका दा 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 ठुमका दा 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 show me the ठुमका दा 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 ठुमका दा 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 ठुमका दा 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 ठुमका ಆಕರ್ಷಕವಾದ ಸಿನಿಮಾ ನೃತ್ಯದ ಮೂಲಕ ಯುವ ಮನಸ್ಸುಗಳನ್ನು ರಂಜಿಸಿದ ಸನ್ಮಿತ್ರರಿಗೆ ಧನ್ಯವಾದಗಳು. ಇದೀಗ ತನ್ನ ಸುಮಧುರ ಕಂಠದಿಂದ
ತಮ್ಮೆಲ್ಲರನ್ನು ಸಂಗೀತ ಲೋಕಕ್ಕೆ ಕರೆದೊಯ್ಯಲಿದ್ದಾರೆ ನಮ್ಮ ಕಾಲೇಜಿನ ಪ್ರತಿಭೆ ಅಫೀಸ್. चम चम नाच आजे दम दम डोल बाजे नॉन स्टॉप हल्ला मचेगा वो नाचे सारे पप पप पीप निपे आज नए स्टेप सीखे नॉन स्टॉप हल्ला मचेगा वो नाचे सारे अपनी फेमस है रात वालिया जाना सारा जहां पीतलपुर माँ सुन ले वो चोरिया झूमे नगरिया जब जब ये घूमे कम मारिया रे तारी कम मारिया रे तारी कम मारिया पीतलपुर माँ सुन ले वो चोरिया झूमे नगरिया जब जब ये घूमे कम मारिया रे तारी कम मारिया रे तारी कम मारिया. हो अभी गई रात मन भूलो बड़ी बात प्रेम निया मौसम से अब आओ मेरे पास रे जाओ मेरे साथ प्रेम निया मौसम से हो अभी गई रात मन भूलो बड़ी बात प्रेम निया मौसम से अब आओ मेरे पास रे जाओ मेरे साथ प्रेम निया मौसम से मिल जाए मुझको अगर साथ तेरा तो भूलूं मैं सारा जहां चौगाड़ा तारा रंगीला तारा रंग बेरू जुए तरी बात रे हाँ चौगाड़ा तारा रंगीला तारा और चपीला तारा रंग बेरू जुए तरी बात रे चौगाड़ा तारा और चपीला तारा और रंगीला तारा रंग बेरू जुए तरी बात रे. छुप छुप के तुम्हें देखा मैं करूँ सारी सारी रात छुप छुप के मुझे देखा तू करे सारी सारी रात मिल जाए मुझको अगर साथ तेरा तो बोलो मैं सारा जहां 1 2 3 चौगाड़ा तारा रंगीला तारा रंग बेरू जुए तरी बात रे चौगाड़ा तारा और रंगीला तारा और चपीला तारा रंग बेरू जुए तरी बात रे चौगाड़ा तारा और रंगीला तारा चपीला तारा रंग बेरू जुए तरी बात रे. Hafiz, it was enthralling. You have a choice. You can either fight your shadow or you can dance with it. Fighting with your shadow is only wearing you out, keeping you stuck and creating drama and suffering. If you want lasting peace and joy and freedom in your life, then choosing to surrender, embrace and dance with your shadow is an absolute necessity. Here are our friends presenting a shadow dance representing women empowerment. She gave life, she's a wife, she's a mother, she's a friend, she's a sister, survivor to the end. Love her and adore her. She's a woman,
a dedication to all the strong women out there. கண்ணான கண்ணே கண்ணான கண்ணே என் மீது சாயவா பொன்னான நெஞ்சை பொன்னான கையால் பூ போல நீவவா நான் காத்து நின்றேன் காலங்கள் தோறும் என் ஏக்கம் தீருமா நான் பார்த்து நின்றேன் பொன்வானம் எங்கும் என் மின்னல் தோன்றுமா தண்ணீராய் மேகம் தூரும் கண்ணீர் சேரும் கற்கண்டாய் மாறுமா ஆராரிராரோ ராரோ ராரோ ஆராரிராரோ ராரோ ராரோ ஆராரிராரோ ராரோ ராரோ साल बाद बेटा आर्यन, स्कूल के लिए लेट हो रहा है, जल्दी आओ। आया माँ। बेटा अपना ख्याल रखना और संभल के जाना। हाँ? आर्यन इतना झूठ मत बोल, कभी पकड़ा जाएगा। अरे छोड़ना यार, चल खेलते हैं। हजारे छोकरे भेजा ना ठोकरे और अपन पंगा नहीं करना दंगा नहीं करना कर दूंगा मैं वरना तेरी टाई टाई फिस तेरी टाई टाई फिस तेरी टाई टाई फिस तेरी टाई टाई फिस 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 माँ, माँ, आ गया मेरा बेटा। मुझे खाना दे, मुझे भूख लगी है। क्या हुआ बेटा? चोट कैसे लगी? छोड़ना माँ, कुछ नहीं हुआ, तू बस खाना दे। बेटा, तुझे तो पता है तेरे बिना मेरा इस दुनिया में कोई नहीं है। तुझे कुछ हो गया तो मैं कैसे जीऊंगी? माँ माँ मैं कॉलेज जा रहा हूँ, शाम को लेट आऊंगा। बेटा जल्दी आना, साथ में खाना खाएंगे। तूने आज भी झूठ बोला होगा अपनी माँ से। छोड़ना यार, डोंट स्पॉइल द मूड, लेट्स पार्टी। पानी 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 दिल भी सानी 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 पागल हो गया क्या तू? हाँ मैं पागल हो गया हूँ, तेरे लिए तो मेरा दिल भी हाजिर है। देख तू घर जा, कल बात करेंगे। तू होश में नहीं है। क्या हुआ बेटा? माय गॉड, रिया, जो अपनी माँ का नहीं हो सका वो मेरा क्या होगा? शेम ऑन यू आर्यन। रिया, रिया। बेटा आर्यन, कहीं तुझे चोट तो नहीं आई? जब चोट कभी मेरे लग जाती थी तो आँख तेरी भी तो भर आती थी। माँ, ओ माँ, एक छोटी सी भूख से तेरी सभी दर्द मेरे होते थे गुम। आज भी
इस कहानी से हमें ये सीख मिलती है कि बाहर हम चाहे कितना भी प्यार ढूंढ ले, माँ जैसा प्यार कहीं नहीं मिलेगा, कहीं नहीं मिलेगा। ಮಾತೃದೇವೋ ಭವ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಈ ಸಾಲುಗಳು ಕೇವಲ ನಾಲಿಗೆ ತುದಿಯ ಮಾತುಗಳಾಗದೆ ಹೃದಯದ ಮಾತುಗಳಾಗಲಿ ಎಂಬ ಆಶಯದೊಂದಿಗೆ ಸಾದರಗೊಂಡ ಅದ್ಭುತ ಪ್ರದರ್ಶನಕ್ಕೆ ಹೃದಯಾಂತರಾಳದ ಧನ್ಯವಾದಗಳು. ತೆರೆಮರೆಯ ಅದ್ಭುತ ಕಲಾಭಿವ್ಯಕ್ತಿಗೆ ಜೀವ ತುಂಬಿದ ಕಲಾವಿದರೆಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ವಿವಿಧ ಧರ್ಮಗಳ ನೆಲೆಯಾದ ಭಾರತ ವೈವಿಧ್ಯಮಯ ಸಂಸ್ಕೃತಿಯ ನೆಲೆಬೀಡು. ಇಲ್ಲಿನ ಭಾಷೆ, ಆಚಾರ ವಿಚಾರ, ಉಡುಗೆ ತೊಡುಗೆ, ಜನಜೀವನ, ಆರಾಧನಾ ಪದ್ಧತಿ, ಹಬ್ಬ ಹರಿದಿನ ಇವುಗಳಲ್ಲಿ 10 ಹಲವು ವೈವಿಧ್ಯತೆಗಳಿದ್ದರೂ ಎಂದೆಂದಿಗೂ ನಾವೆಲ್ಲ ಒಂದೇ. ನಾವು ಭಾರತೀಯರು. ಹೀಗಾಗಿಯೇ ಭಾರತವನ್ನು ವೈವಿಧ್ಯತೆಯ ಪುಟ್ಟ ಪ್ರಪಂಚ ಎನ್ನಬಹುದು. ಭಾರತೀಯ ಸಂಸ್ಕೃತಿಯ ಜೀವಂತಿಕೆ ಇರುವುದು ಸರ್ವಧರ್ಮಾಭಿಮಾನ ಮತ್ತು ಪರಧರ್ಮ ಸಹಿಷ್ಣುತೆಯಲ್ಲಿ. ಭಾರತ ಹಬ್ಬಗಳ ತವರು. ಹಿಂದೂ, ಕ್ರೈಸ್ತ, ಮುಸ್ಲಿಂ ಬಾಂಧವರೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕುತ್ತಿರುವ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಹಬ್ಬಗಳಿಗೆ ಬರವಿಲ್ಲ. ನಾವೆಷ್ಟೋ ಸಲ ಧರ್ಮ ಭೇದವಿಲ್ಲದೆ ಹಬ್ಬಗಳನ್ನು ಆಚರಿಸುವುದಿದೆ, ಸಂಭ್ರಮಿಸುವುದಿದೆ. ಹಬ್ಬಕ್ಕೆ ಪರಸ್ಪರರನ್ನು ಕರೆದು ಸಡಗರವನ್ನು ಇಮ್ಮಡಿಗೊಳಿಸುವುದಿದೆ. ಇಂದಿನ ಈ ಸಂತೋಷದ ಉತ್ಸವದಲ್ಲಿ ದೀಪಾವಳಿ, ರಂಜಾನ್, ಕ್ರಿಸ್ಮಸ್ ಹಬ್ಬಗಳನ್ನು ಆಚರಿಸಲು ಉತ್ಸುಕರಾಗಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. Let us travel into the country of festivals, India. Yes, dear audience, India is well known all over the world as the country of cultural and traditional festivals, as it has many cultures and religions. There is an attempt to show the celebrations of 3 festivals, Deepavali, Ramzan and Christmas. It has an amazing portrayal of different festivals, encouraging the concept unity in diversity. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ರಾಷ್ಟ್ರ. ಇಲ್ಲಿ ಹಲವು ಧರ್ಮದ ಜನರು ಅಣ್ಣ ತಮ್ಮಂದಿರಂತೆ ಬದುಕುತ್ತಾರೆ. ಪ್ರತಿಯೊಂದು ಧರ್ಮದಲ್ಲಿ ಅವರದೇ ಆದ ಹಬ್ಬಗಳನ್ನು ಆಚರಿಸಿ ಸಂಭ್ರಮವನ್ನು ಪಡುತ್ತಾರೆ. ಹಿಂದೂಗಳ ಶ್ರೇಷ್ಠ ಹಬ್ಬ ದೀಪಾವಳಿ. ಕೃಷ್ಣ ಹಾಗೂ ಸತ್ಯಭಾಮೆ ಸೇರಿ ನರಕಾಸುರನನ್ನು ಸಂಹಾರ ಮಾಡಿದ ದಿನ. 16 ವರ್ಷದ ವನವಾಸ ಮುಗಿಸಿ ರಾಮ ಅಯೋಧ್ಯೆಗೆ ಹಿಂದಿರುಗಿದಂತಹ ದಿನ. ಭಗವಾನ್ ವಿಷ್ಣು ವಾಮನ ಅವತಾರವನ್ನು ತಾಳಿ ಬಲಿಚಕ್ರವರ್ತಿಗೆ ಮೋಕ್ಷವನ್ನು ನೀಡಿದ ದಿನ. ಹಾಗಾಗಿ ಈ ವಿಶೇಷ ದಿನವನ್ನು ದೀಪಾವಳಿ ಎಂದು ಆಚರಿಸುತ್ತೇವೆ. ಬನ್ನಿ ನೋಡೋಣ ದೀಪಗಳ ಹಬ್ಬ ದೀಪಾವಳಿಯ ಸಂಭ್ರಮವನ್ನು. ಚಿರಕಾಲ ಇರಲಿ ಹೀಗೆ ಶೃಂಗ
ಮುಸಲ್ಮಾನರ ಪವಿತ್ರ ಹಾಗೂ ದೊಡ್ಡ ಹಬ್ಬಗಳಲ್ಲಿ ರಂಜಾನ್ ಮೊದಲನೆಯದು. ಈ ಹಬ್ಬವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪ್ರವಾದಿ ಮೊಹಮ್ಮದ್ ಈ ತಿಂಗಳು ಪವಿತ್ರ ಕುರಾನ್ನ ಬಹಿರಂಗಪಡಿಸಿದರು ಎಂದು ನಂಬಲಾಗಿದೆ. ಈ ಆಚರಣೆಯ ನಂಬಿಕೆಯಂತೆ ಅಲ್ಲಾಹನೊಂದಿಗಿನ ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲು, ಉಪವಾಸ ಎಂಬುದು ಆತ್ಮಸ್ಥೈರ್ಯ ಹೆಚ್ಚಿಸಲು, ಹಸಿವಿನ ಮಹತ್ವ ಮತ್ತು ಅದೃಷ್ಟ ಸಂಪಾದನೆ ಮಾಡಲು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸುತ್ತಾರೆ. ಬನ್ನಿ ನೋಡೋಣ ರಂಜಾನ್ ಹಬ್ಬವನ್ನ. വഴികൾ കോത്തു ഞാനിന്ന് പാടാം മധുകൾ, ഇറയോൻ ഹബീബരെ ഓർത്തു ഞാനിന്ന് പാടാം പുകലുകൾ. കണിവിൻ ബഹു തിരുരാജ സൈരിൻ ഗുണമണി താജ, വിധി നൽകനെ തുനം നൽകനെ കൈമുമ്പിൽ നീക്കി ഞാൻ സവിധം വന്നിടാൻ. സലാത്തുള്ള സലാമുള്ള അലാ ത്വാ റസൂലില്ല, സ്വലാത്തുള്ള സലാമുള്ള അലാ യാസീൻ ഹബീബില്ല. അല്ലാഹ് ബാദിമക്ക തുതിച്ചുള്ള മലരല്ലേ, പരിശുദ്ധ കതിരൊലി ബദിരല്ലേ, പരിമലം സുഗന്ധ പൂങ്കാവല്ലേ, ചെറിയോന്റെ കുദ്സിലെ മയിലല്ലേ, ഗുണമണിയായ റസൂലുള്ള, തണി പകരും ഗുരുനൂറുള്ള, ഇഹപര നബിയം ഹബീബുള്ള, ഇറയോന്റെ തണിയെ സ്വല്ലല്ലാ, ഗുണമണിയായ റസൂലുള്ള, തണി പകരും ഗുരുനൂറുള്ള, ഇഹപര നബിയം ഹബീബുള്ള, ഇറയോന്റെ തണിയെ സ്വല്ലല്ലാ. ഒട്ടകങ്ങൾ വരി വരി വരിയായി, കാരക്കമരങ്ങൾ നിര നിര നിരയായി, ഒട്ടിടവേട്ടുയരത്തിൽ മലയുള്ള മരുഭൂമി വിലസിടുന്നേ. ചമ്പകപൂ തേരിതളതരം ചന്ദിര സുന്ദര പൂമുഖമർപ്പം, ഗസലുകൾ തൻ പൊന്നൊലിഞ്ഞാലയിൽ ആടുന്നു സുലൈഖ ബിബി. മഞ്ചായ മുഞ്ചകകിലം കഞ്ചകമേറിയ യൂസഫ് നബിയിൽ, കഞ്ചകമിൽ വാളെ കൊണ്ടും മാലെ കൊണ്ടു സുൽഗാബി വാലയറുന്നേ. ങ്ങൾ വരി വരി വരിയായി, കാരക്കമരങ്ങൾ നിര നിര നിരയായി, ഒട്ടിടവേട്ടുയരത്തിൽ മലയുള്ള മരുഭൂമി വിലസിടുന്നേ. ഒട്ടകങ്ങൾ വരി വരി വരിയായി, കാരക്കമരങ്ങൾ നിര നിര നിരയായി, ഒട്ടിടവേട്ടുയരത്തിൽ മലയുള്ള മരുഭൂമി വിലസിടുന്നേ. ಬಾಗಿಲಿಯ ನಾವು ಒಂದಾಗುವ, ನಾವು ಭಾರತೀಯರೆಲ್ಲರಂದೇ ಒಂದು ಸಾಗುವ, ಬಹುದಿನ ದಿನ ಪರಂಪರೆ ಅದುವೇ ನಮಗೆ ಎಂದು ಆಸರೆ. ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಅದಾದರೂ ಕಳಿಸಿಕೊಟ್ಟ ನಾಡಿದು, ನಿತ್ಯಗಿ ಸಂದಲಿ ಲೋಕಗಿಡಿ ಹರಡಲಿ, ಲೋಕಗಿಡಿ ಕೀಟಿ ಹರಡಲಿ. ಬಾಗಿಲಿಯ ನಾವು ಒಂದಾಗುವ, ನಾವು ಭಾರತೀಯರೆಲ್ಲರೊಂದೇ ಮುಂದೆ ಸಾಗುವ, ಬಾಗಿಲಿಯ ನಾವು ಒಂದಾಗುವ, ನಾವು ಭಾರತೀಯರೆಲ್ಲರೊಂದೇ ಮುಂದೆ ಸಾಗುವ. ಭಾರತ ದೇಶದ ಪ್ರಜೆಗಳು ನಾವು ಹಾಡುವೆವು ನವ ಸಂದೇಶ, ನದಿಯೋಲೆಯೋ ಸಾಗರ ತೀರವು ಮಳಗಲು ತುಂಬಿದ ನಮ್ಮ ದೇಶ, ನದಿಯೋಲೆಯೋ ಸಾಗರ ತೀರವು ಮರಗಳು ತುಂಬಿದ ನಮ್ಮ ದೇಶ. ये ज़मीं जब न थी, ये जहां जब न था, चांद सूरज न थे, आसमां जब न था, हो राज़े हक भी किसी पर आया जब न था, राज़े हक भी किसी
ಕ್ರಿಶ್ಚಿಯನ್ ಸಮುದಾಯದ ಜನರು ಡಿಸೆಂಬರ್ 25ರಂದು ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿದ ಯೇಸು ಕ್ರಿಸ್ತನ ಜನ್ಮದಿನದ ನೆನಪಿಗಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ. ಬನ್ನಿ ನೋಡೋಣ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಹಾಗೂ ಸಡಗರವನ್ನ. ಹಾಗಾಗಿ ಭಾರತವು ವಿವಿಧ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಜನಾಂಗಗಳು ಮತ್ತು ಆಚರಣೆಗಳಿಗೆ ನೆಲೆಯಾಗಿರುವ ದೇಶ. ಈ ಕಾರಣದಿಂದಾಗಿ ಭಾರತದಲ್ಲಿ ವರ್ಷವಿಡೀ ಹಲವಾರು ಹಬ್ಬಗಳನ್ನು ಆಚರಿಸುತ್ತೇವೆ. ಇಂತಹ ಹಬ್ಬಗಳು ಸ್ನೇಹ, ಸೌಹಾರ್ದತೆಯನ್ನು ಸಾರುತ್ತಾ ಬಂದಿವೆ. ಈ ಪುಣ್ಯ ಭಾರತ ಭೂಮಿಯಲ್ಲಿ ಹುಟ್ಟಿದ ನಾವು ಧನ್ಯರು. ಜಾತಿ ಭೇದಗಳನ್ನು ಮರೆತು ಒಂದಾಗಿ ಶ್ರೇಷ್ಠ ಭಾರತವನ್ನು ಕಟ್ಟೋಣ. ಜಾತಿ, ಮತ, ಧರ್ಮಗಳ ಎಲ್ಲೆಯನ್ನು ಮೀರಿ ನಾವೆಲ್ಲ ಒಂದೇ. ನಮ್ಮೆಲ್ಲರ ಭಾವನೆ ಒಂದೇ. ನಮ್ಮ ಭಾರತ ದೇಶ ನಮಗೆಲ್ಲ ಒಂದೇ. ನಮ್ಮ ಭಾರತ ನಮ್ಮೆಲ್ಲರ ಉಸಿರು. ಶಾಂತಿ, ಸಹಬಾಳ್ವೆಯ ತತ್ವವನ್ನು ವಿಶ್ವಕ್ಕೆ ಸಾರಿದ ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವೇ ಭಾಗ್ಯವಂತರು. ಕವಿ ಕುವೆಂಪು ಪ್ರತಿಪಾದಿಸಿದ ಮನುಜಮತ ವಿಶ್ವಪಥ ಎಂಬ ವಿಶ್ವಮಾನವ ಸಂದೇಶ ನಮ್ಮ ಬದುಕಿಗೆ ದಾರಿದೀವಿಗೆಯಾಗಲಿ ಎಂಬ ಸಾಧನೆಯೊಂದಿಗೆ
ಹಬ್ಬಗಳ ಸಂಭ್ರಮದ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ದ ಸಹಪಾಠಿಗಳಿಗೆ ಹೃದಯಾಂತರಾಳದ ಧನ್ಯವಾದಗಳು. We come to the end of this wonderful evening. Hope you all had a great time. We, the host of today's annual day celebration, I, Rila from 1st BASC, Rishal from 2nd PCMB, Satvika from 2nd PCMC, Rania from EBAC. Thank you everyone for being a part of this celebration. It was indeed a beautiful evening. Now I would like to call Suhan and team to the stage to receive a memento as a token of love from our dear principal. Suhan and team to the stage. The college anthem.